ಕರಾವಳಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ರಸ್ತೆಗಳ ಮಧ್ಯೆ ಹೊಂಡ ಬಿದ್ದಿದ್ದು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಿರ್ವ ರಾಜ್ಯ ಹೆದ್ದಾರಿ ಕಾರ್ಕಳ ಬಜ್ಪೆ ಮಂಗಳೂರು ಸಂಪರ್ಕಿಸುವ ರಸ್ತೆ ಇದಾಗಿದ್ದು ದಿನನಿತ್ಯ ಸಾವಿರಾರು ವಾಹನ ಓಡಾಟ ಮಾಡುತ್ತಿರುತ್ತದೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ಕೂಡ ಅಡ್ಡಿಯಾಗಿದೆ. ಮಳೆ ಕಡಿಮೆಗೊಂಡ ಕಾರಣದಿಂದ ರಸ್ತೆ ಸರಿಪಡಿಸುವಂತೆ ಆಗ್ರಹ ಕೇಳಿ ಬಂದಿದ್ದು ಸಂಬಂಧಪಟ್ಟ ರಾಜ್ಯ ಹೆದ್ದಾರಿ ರಸ್ತೆ ಅಧಿಕಾರಿಗಳು ಶೀಘ್ರವಾಗಿ ಗಮನ ಹರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಸ್ತೆ ಓಡ್ಲಾತೆ ಒಯ್ಟೆಲ್ಲ ಪೋಪುಲೆಕ್ಕ ಇಜ್ಜಿ ಇತ್ತೆ ಬಣ್ಣಗಳಂಚನೆ ಕೈಟ್ ಪತ್ತೊಂಜಿಂದ ಬಸ್ಡ್ ಉಪ್ಪುವಣ ಬಸ್ಡ್ ಪಿದ ಇವು ನಮ್ಮ ಬೂರುವಣ ಪಂದು ಗೊತ್ತಾಗ ಜಾಣ ಮಣಿತ ಜಂಪ ಒಂದುಂಡು ಪೂರ ಕಡೆ ಇಟ್ಲೈತೆ ರೋಡ್ ಪೂರ ಗಂಡ ಗುಂಡಿಯೇ ಉಂಡು ಐಟ್ರೆ ನೀವು ಬರ್ಸ ಬಣ್ಣಗ ನೀರ್ಲ ದಿಂಜಿ ನಾವು ಗುಂಡಿಯ ರೋಡ ಒಂಜಿಲ್ಲ ಗೊತ್ತಾಯಿರಿಜ್ಜಿ ಸ್ವಂತ ಗಾಡಿಲ ಇಜ್ಜಿ ಆಯ್ನ ಬಾಡಿಲ ಇಜ್ಜಿ ಅಂಚಾಪುಂಡು ಆ ಕಂಡೀಷನ್ ಉಂಡಿರ್ತದೆ ಪರಿಸ್ಥಿತಿ. ಶಿರುವ ಬೆಲ್ಮಂಡ್ ರಸ್ತೆ ಅಂತೂ ಕಂಪ್ಲೀಟ್ ಹೋತುಂಡವು ಐಟ್ ಪೋಪುಲೆಕ್ಕನೇ ಇಜ್ಜಿ 10 ನಿಮಿಷ ಹೋಪಣ ಸಾದಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೋಡು ಪಯರಾಗ ಓಲು ಗಂಡಿ ಎಂಚ ತಪ್ಪ ಉಣಿಯೋ ದಾದ ಗೊತ್ತಾಯಿರಿಜ್ಜಿ ಪರಿಸ್ಥಿತಿ ಇಂಚ ಉಂಡಿತ್ತೆ ಅಯ್ನಾದು ಬೇಗ ಸಂಬಂಧಪಟ್ಟನಗಳಂಚೂರು ವ್ಯವಸ್ಥೆ ಮಂತೇರ್ನ ಪಬ್ಲಿಕ್ಗೆ ಭಾರಿ ಎಡ್ಡೆ ಹಾಕೊಂಡು. ಇಲ್ಲಿ ಶಿರ್ವಾದ ಒಂದು ಟೈಮಲ್ಲಿ ಶಿರ್ವ ರಸ್ತೆ ಅಂತ ಹೇಳುವಾಗ ಎಲ್ಲರೂ ಬಂದು ಹೇಳ್ತಿದ್ರು ಎಷ್ಟು ಒಳ್ಳೇದಿತ್ತು ಈ ಶಿರ್ವ ರಸ್ತೆ, ಈ ರೋಡಿಂದಲೇ ನಾವು ಬಜ್ಪೆ ಎಲ್ಲ ಹೋಗ್ತೇವಂತ. ಆದರೆ ಈಗ ಉಂಟಲ್ಲ, ನಾವೇ ಇತ್ಲಗಿಂದ ಹೋಗ್ತಾ ಇಲ್ಲ, ಕಾಪು ಮಾರ್ಗವಾಗಿ ಹೋಗ್ತಾ ಇದ್ದೇವೆ. ಹಾಗೆ ಆದಷ್ಟು ಬೇಗ ಈ ರೋಡನ್ನು ರಿಪೇರಿ ಮಾಡಿಸಬೇಕು. ಅಂದರೆ ಇದು ಈ ರೋಡು ಒಂಥರ ನ್ಯಾಷನಲ್ ಹೈವೇ ಥರ. ಹಾಗೆ ಒಂದು ರಿಕ್ವೆಸ್ಟ್, ಆದಷ್ಟು ಬೇಗ ಒಂದು ರಿಪೇರಿ ಮಾಡಿಸಿ ಎಲ್ಲರಿಗೆ ಸಮಾಧಾನ ಆಗಲಿ ಅಂತ.